ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಹಾಗೂ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ದರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಣಪಿಲ ಗ್ರಾಮದ ಕೊಟ್ಟಾರಿಬೆಟ್ಟುವಿನ ಶ್ರೀರಾಜ್ ಮತ್ಸ್ಯ ಫಾರ್ಮ್ಸ್ನಲ್ಲಿ 2 ದಿನ ನಡೆಯುವ ಮತ್ಸ್ಯ ಮೇಳವು ಶನಿವಾರ ಆರಂಭಗೊಂಡಿತು. ಮೀನು ಕೃಷಿಕರ ದಿನಾಚರಣೆಯ ಅಂಗವಾಗಿ ನಡೆಯುವ ಈ ಮೇಳಕ್ಕೆ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕ ದಿಲೀಪ್ ಕುಮಾರ್ ಅವರು ಚಾಲನೆಯನ್ನು ನೀಡಿ ಮಾತನಾಡಿದರು. ರೈತರಿಗೆ ಆದಾಯ ತರುವ ಉದ್ದಿಮೆ ಮೀನು ಕೃಷಿಯಾಗಿದೆ. ಈ ಉದ್ದಿಮೆಗೆ ಸಬ್ಸಿಡಿ ದೊರೆತಿದ್ದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು. ಆಲ್ರೆಡಿ ಈಗ ಫೋನ್ ಮುಖಾಂತರ, ಗ್ರೂಪಿನ ಮುಖಾಂತರ, ವಾಟ್ಸಪ್ ಎಲ್ಲ ತಿಳಿಸಿದ್ದೀವಿ. ಆದರೂ ಒಂದು ಸಭೆ ಮುಖಾಂತರ ತಿಳಿಸಿದ್ರೆ ಒಳ್ಳೆಯದಂತ ಒಂದು ಸಭೆ ನಡೀತಾ ಇದೆ ಅಂತ ಹೇಳಿದಕ್ಕೆ ನಾನು ಬಂದಿದ್ದೇನೆ. ಸಹಜ ಕೃಷಿ ಅಂದರೆ ನೀವು ಪೂರ್ವಜರು ಬೆಳೆಯೋ ರೀತಿ ಈಗ ಏನು ಬೆಳೀತಾ ಇದ್ರೆ ಅದನ್ನೇ ಸ್ವಲ್ಪ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ ಕೊಟ್ಟು ಸಹಜ ಕೃಷಿಗೆ ದರೆಗುಡ್ಡೆ ಗ್ರಾಮ ಪಂಚಾಯತ್ ಆಯ್ಕೆಯಾಗಿದೆ. 120 ಜನಕ್ಕೆ ನಮ್ಮಲ್ಲಿ ಕೊಡ್ಲಿಕ್ಕೆ ಆಪ್ಷನ್ ಇದೆ. ಯಾರು ಇಂಟ್ರೆಸ್ಟ್ ಇದ್ದೀರಾ ಅವರು ನಮ್ಮ ಕೃಷಿ ಇಲಾಖೆಗಾಯಿತು ಇಲ್ಲ ಪಂಚಾಯತಿಗಾಯಿತು ನಿಮ್ದು 1 ಎಕರೆ ಜಾಗವನ್ನು ಕೊಡಬೇಕು. ನಮ್ದು ಇಷ್ಟು ಚಿಕ್ಕ ಮಾಹಿತಿನೂ ಉಳಿದಿದ್ದೆಲ್ಲ ಇಲಾಖೆದು ಸವಲತ್ತುಗಳು ಎಲ್ಲ ಸಿಗ್ತಾ ಇದೆ ಗೊತ್ತಿದೆ. ಮತ್ತೆ ಮೀನಿನ ಬಗ್ಗೆನೇ ನಾನು ಮಾತಾಡ್ಬೇಕಂತಂದ್ರೆ ಸರ್, ದರೆಗುಡ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಇಂದು ಶ್ರೀರಾಜ್ ಫಾರ್ಮ್ಸ್ನಲ್ಲಿ ಅಚ್ಚುಕಟ್ಟಾದ ಮೀನು ಕೃಷಿ ನಡೆಯುತ್ತಿದೆ. ಈ ಪ್ರಕ್ರಿಯೆ ಇತರರಿಗೂ ಪ್ರೇರಣೆ ಆಗಿದ್ದು ಇಲಾಖೆಯು ಸೌಲಭ್ಯಗಳನ್ನು ಬಳಸಿ ಮೀನು ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ಸಲಹೆ ಇತ್ತರು. ಯಾಕಂದರೆ 2-3 ವರ್ಷದ ಹಿಂದೆಯೇ ನನ್ನನ್ನು ಹೋದ ವರ್ಷ ಸಹಕರಿದ್ರು ಇಲ್ಲಿಗೆ. ನನಗೇನು ಹುಷಾರಿರಲಿಲ್ಲ, ಅದು ಬಂದಿಲ್ಲ ನಾನು. ಅದಕ್ಕಿಂತ ಮುಂದಿನ ವರ್ಷವೂ ಸಹ ಈ ತರಬೇತಿ ಕಾರ್ಯಕ್ರಮ ಇಲ್ಲಿತ್ತು. ಅಂದರೆ ಭಾರಿ ಶ್ರಮಪಟ್ಟು ಭಾರಿ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು, ಮೀನುಗಾರಿಕಾ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಜೇಶ್ ಅವರಿಗೆ ನನ್ನ ವೈಯಕ್ತಿಕ ಹಾಗೂ ನಮ್ಮ ಪಂಚಾಯತ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೂ ಸಹ ಇಲ್ಲಿ ಸೇರಿದಂಥ ಎಲ್ಲರೂ ತಾವು ಒಂದು ಪ್ರಯತ್ನ ಮಾಡಿ ರಾಜೇಶ್ ಅವರ ಅನುಭವ ತಗೊಳ್ಳಿ. ಮೀನುಗಾರಿಕಾ ಮಹಾವಿದ್ಯಾಲಯದ ಉಪಪ್ರಾಧ್ಯಾಪಕ ಶಿವಕುಮಾರ್ ಮಗದ ಹಾಗೂ ಜಲಕೃಷಿ ತಜ್ಞ ಹೊನ್ನಾನಂದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮೀನು ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ದರೆಗುಡ್ಡೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮುನಿರಾಜ ಹೆಗ್ಡೆ, ತುಳಸಿ ಮೂಲ್ಯ, ಉದ್ಯಮಿ ಹೇಮಾ ಕೆಕೆ ಪೂಜಾರಿ, ಕೃಷಿಕರಾದ ಹರಿಯಪ್ಪ ಕೋಟ್ಯಾನ್, ದೇವರಾಜ್ ಕೋಟ್ಯಾನ್, ಅಳಿಯೂರು ಶಾಲಾ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಸುಧಾಕರ್ ಪೂಜಾರಿ, ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ವೈಎನ್ ನಿಂಗನಗೌಡ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಪ್ರಮೀಳಾ ಪ್ರಸನ್ನ ಕೋಟ್ಯಾನ್ ಪ್ರಾರ್ಥನೆಗೈದರು. ರಾಜೇಶ್ ಕೋಟ್ಯಾನ್ ಸ್ವಾಗತಿಸಿ ನಿರೂಪಿಸಿದರು. ಪ್ರಭಾ ರಾಜೇಂದ್ರ ಕೋಟ್ಯಾನ್ ಧನ್ಯವಾದವಿತ್ತರು. ಈ ಮೇಳದಲ್ಲಿ ಮೀನು ಕೃಷಿ ತರಬೇತಿ, ಮೀನು ಹಿಡಿಯುವುದು ಮತ್ತು ಮಾರಾಟದ ಮೇಳಗಳ ಬಗ್ಗೆ ಮಾಹಿತಿಯೂ ಸಿಗಲಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream.